ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 3, 2 ಅಂತರವನ್ನು ಕಾಯ್ದಿರಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ದೇವಿಪುರ ಕಾರ್ಕಳದ ಮುನಿಯಾಲಿನ ಪ್ರತಿಭೆ. ಆಹಾ ಸ್ಪರ್ಧೆಯಲ್ಲಿ ಮುಂದುವರಿತಾ ಇದೆ ಹೋರಾಟ. ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿ. ಉಳಿದಿರುವಂತಹ ಸ್ಪರ್ಧೆಗಳ ಮೂಲಕ ಮುಂದಿನ ಮೊದಲ ಸೆಮಿಫೈನಲ್ಗೆ ವ್ಯತ್ಯಾಂಜನೆಯ ಬಳ್ಳಾಲ ನೆಟ್ಟನ 4-2 4-2 ಅಚ್ಚುವಿನ ಮೂಲಕ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ವಿದ್ಯಾಂಜನೆಯ ನೆಟ್ಟನ ಮುಂದಿನ ಸೆಮಿಫೈನಲ್ ಸ್ಪರ್ಧೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. 2 ಪಾಯಿಂಟ್ಸ್ ಅವಳಿ ಅಂಕಗಳ ಜೊತೆಗೆ ಮರಳಿದ ಆಟಗಾರ. 4-4 ಸಮಬಲದಲ್ಲಿ ಬಾಹುಬಲಿ ಭುವನ. ಕೇರಳದ ಕುಂಜತ್ತೂರಿನ ಪ್ರತಿಭಾನ್ವಿತ ಆಟಗಾರ. ಮಿಡ್ ಲೈನ್ ಸಮೀಪ ಇಂಚುಗಳ ಅಂತರದಲ್ಲಿ ಭುವನನ ಬಂಧನ. ಲಿಖಿತ್ ಕುಂಫಲ ಆಹಾ ಸೋಲು. ಅಚ್ಚುವಿನ ಬಂಧನ. ಡಿಫೆನ್ಸ್ ನಲ್ಲಿ ಕಾಯ್ದುಕೊಂಡಂತಹ ಸಂದರ್ಭಗಳು ವಿಶ್ರಾಂತಿಯ ಕೋರಿದಲ್ಲಿರುವಂತಹ ಆಟಗಾರ. ನಿರೀಕ್ಷಿತವಾದ ಅವಕಾಶವನ್ನು ಪಡೆದುಕೊಳ್ಳುವಂತಹ ನಿಲುವುಗಳಲ್ಲಿ ಹೋರಾಟವನ್ನು ಕಂಡಿರುವಂತಹ ಶ್ರೇಷ್ಠ ಆಟಗಾರರುಗಳನ್ನು ಕಾಣಬಹುದಾಗಿದೆ. ರಂಜಿತ್ ಮೂಲಕ ದಾಳಿ. ಸಮಯಾಂಗಣದ ಸ್ಪಷ್ಟವಾದ ನಿಲುವು ಎರಡೂ ತಂಡಗಳ ಆಟಗಾರರುಗಳಲ್ಲಿ. ಎರಡೂ ತಂಡಗಳ ಆಟಗಾರರಲ್ಲಿರುವಂತಹ ವೇಳೆಯಲ್ಲಿ 5-5 ಸೋನುವಿನ ದಾಳಿ. ಅಂತಿಮ ಕ್ವಾರ್ಟರ್ ಫೈನಲ್ ಹನಾಹನಿಯಲ್ಲಿ ಇರುವಂತಹ ಹೋರಾಟ. ಅನವಶ್ಯಕ ಕಳೆದ ಟ್ಯಾಕಲ್ ಪ್ರಯತ್ನ ಯಶಸ್ವಿ, ಈ ಬಾರಿ ವಿಫಲ. 6-5 ಷರತ್ತು ದಾಳಿಯಲ್ಲಿ ದೇವಿಪುರ ಮುನ್ನಡೆ. ನಿರೀಕ್ಷಿತವಾದ ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರುಗಳ ಮಧ್ಯೆ 6-5 ದೇವಿಪುರ 1 ಅಂಕದ ಮುನ್ನಡೆಯಲ್ಲಿದೆ. ನಿರೀಕ್ಷಿತವಾದ ಯಶಸ್ಸು ಪಂದ್ಯದ ಪ್ರತಿ ಅವಧಿಗಳಲ್ಲಿ ಕಾಣಬಹುದಾಗಿದೆ. ಆಹಾ ಕೇರಳದ ಪ್ರಯತ್ನ. ಅನಿರೀಕ್ಷಿತ ಆಘಾತಗಳ ಮೂಲಕ ಮಧ್ಯಂತರ ವಿರಾಮದ ಘೋಷಣೆ. 5 ಅಂತರ 3 ಅಂಕಗಳಲ್ಲಿ ಸೋನು ದಾಳಿಯಲ್ಲಿ. ಪರೀಕ್ಷಿತ್ ಶರತ್, ರಂಜಿತ್ ಒಳಾಂಗಣದಲ್ಲಿ 3 ಡಿಫೆಂಡರ್ಗಳ ಮಧ್ಯೆ ಅಂಕ ಗಳಿಕೆಯ ವಿಶ್ವಾಸ ಸೋಲು ಬಿದ್ದಿದೆ. ಎರಡು ಪ್ರಬಲ ತಂಡಗಳ ಮಧ್ಯೆ ಹೋರಾಟದ ಪ್ರತಿ ಅವಧಿಗಳಲ್ಲಿ ಷರತ್ತ ದಾಳಿಯಲ್ಲಿ ಅಂತರವನ್ನು ಕಾಯ್ದಿರಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ದೇವಿಪುರ ಕಾರ್ಕಳದ ಮುನಿಯಾಲಿನ ಪ್ರತಿಭೆ. ಆಹಾ ಅಂಕದ ಗಳಿಕೆಯೊಂದಿಗೆ ಮರಳುವ ವೇಳೆಯಲ್ಲಿ
ಸ್ಪಷ್ಟ ನಿಲುವುಗಳ ಮೂಲಕವಾಗಿ ಹೋರಾಟಗಳನ್ನು ಮುಂದುವರೆಸಿಕೊಂಡಿರುವ ಅವಕಾಶಗಳನ್ನು ಪಡೆದುಕೊಂಡಿರುವ ಆಟಗಾರರುಗಳಲ್ಲಿ ದಿಟ್ಟತೆಯ ಪ್ರತಿಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಈ ಮೂಲಕ ಅಚ್ಚುವಿನ ದಾಳಿ ಮುಂದಿನ ಸೆಮಿಫೈನಲ್ ಸ್ಪರ್ಧೆಗೆ ನೆಟ್ಟನ ಉಳ್ಳಾಲ ಎಂಟು ಏಳರಲ್ಲಿ ದೇವಿಪುರ ಕೊನೆಯ 5 ನಿಮಿಷ. ಆಹಾ, ಇದು ಅಚ್ಚುವಿನ ಅದ್ಭುತವಾದ ದಾಳಿಯಾಗಿತ್ತು. ಎದುರಾಳಿಯ ಮೇಲೆ 8-8ರ ಸಮಬಲದ ನಂಟು ಮುಂದುವರಿತಾ ಇದೆ. ವಿಜಯನ ಒಂಚೂರು ಹೊರಗೆ ಬರಲ್ಲ, ನಾನು ಈ ಓಡೆ ಬರ್ತಾನೆ. 8-7ರಲ್ಲಿ ಪಂದ್ಯ. ದೇವಿಪುರ 1 ಅಂಕದ ಮುನ್ನಡೆಯಲ್ಲಿರುವಂತಹ ವೇಳೆಯಲ್ಲಿ ಭುವನ ದಾಳಿಗೆ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಸ್ಪಷ್ಟತೆಯ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ಜಾನ್ಮೆಗಳ ಮೂಲಕವಾಗಿ ಒಳಾಂಗಣದಲ್ಲಿ ಮೂಲಕ ಸ್ಪರ್ಧೆಯಲ್ಲಿ ಭುವನ ದಾಳಿಯಲ್ಲಿರುವ ಆಟಗಾರ 8-8ರ ಸಮಬಲದಲ್ಲಿ ಹೋರಾಟ. ಪಂದ್ಯವನ್ನು ಬಳಸಿಕೊಳ್ಳುವ ಭುವನರ ಬಂಧನ. ಕೊನೆಯ 3 ನಿಮಿಷ 9-8ರಲ್ಲಿ ಶಂಭೂರು 9-8 ಹೆಚ್ಚು ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮುಂದುವರಿದ ಅವಕಾಶಗಳಲ್ಲಿದ್ದ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭಗಳಲ್ಲಿ ಸ್ಪಷ್ಟತೆಯ ಅವಕಾಶವನ್ನು ಪಡೆದುಕೊಂಡಂತ ಆಟಗಾರರುಗಳ ಮೂಲಕ ಸೋನು ಅಲ್ಪ ಮುನ್ನಡೆಯೊಂದಿಗೆ ಶಂಭೂರು ಷಣ್ಮುಖ ರೋಡ್ ಲೈನ್ಸ್. ಈ ಮೂಲಕ ಮತ್ತೆ ಮುಂದುವರಿತಾ ಇದೆ ಬೋನಸ್. ಒಂಬತ್ತು 9ರಲ್ಲಿ ಅಚ್ಚು ಸೂಪರ್ ಟ್ಯಾಕಲ್. ಸೂಪರ್ ಟ್ಯಾಕಲ್ 11-9. 9ರಲ್ಲಿ ಬಂದ ದೇವಿಪುರ. 2 ತಂಡಗಳಿಗೂ ಗೆಲುವು ಬೇಕಾಗಿರುವ ಸಂದರ್ಭಗಳಲ್ಲಿ ಪಂದ್ಯ. ಪರಿಣಾಮ ಹೋರಾಟಗಳ ದಿಕ್ಕು ಬದಲಿಸಿಕೊಳ್ಳುವ ಜಾನ್ಮೆಗಳಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವಂತ ಚಿಂತನೆಗಳಲ್ಲಿರುವ ಆಟಗಾರರು
ತಂಡಗಳನ್ನ ಸಂಘಟಿಸಿಕೊಳ್ಳಲೇಬೇಕಾದ ಅನುಭವಗಳ ಮೂಲಕ ವಿಶ್ರಾಂತಿ. ಬನ್ನಿ ಸೆಮಿಫೈನಲ್ಗೆ. ಶರತನ ದಾಳಿ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಅಂತಿಮ ನಿಮಿಷ 11-9 ಪಂದ್ಯ. ಕೊಂಡಿರುವಂತಹ ನಿಲುವುಗಳಲ್ಲಿ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡುವ ತಂಡ ಯಾವುದು? ಲೈನ್ ಅಂಪೈರ್ ಬಿಯಲಾಟ್. ಹರ್ಷಿತ್ ಮೂಲಕ ಅಂಕದ ಗಳಿಕೆ. ಮ್ಯಾಚ್ ಈಸ್ ಓವರ್ ಅಂಡ್ ಮ್ಯಾಚ್ ಈಸ್ ಸ್ಟಾರ್ಟ್. 1-1 ಸಮಬಲದಲ್ಲಿ 1 ಈಚ್. ಶಂಭೂರು ಸೆಕೆಂಡ್ ರೈಟ್, ರಂಜು. One in favor of Shamburu. Devipura second right, Bhuvan. Two each. Shamburu third right, Sharath. Anna whistle kela na. అందువారే ఒట్టు సమ ఒట్టుకుంది ఎవరు ಏನು ಒತ್ತು ಸೇಮ್ ಒಕ್ಕ ಮುಟ್ಟಿನಿ ಮಾರೆ 3-2 in favor of Shamburu. Devipura third right, Ashwit. दादा मैच நல்லா ஆடுதியா கலாட்டா கலாட்டா நீ சார் லைவ் தல ஓ 3 each. Shamburu fourth right, Prasad. ನಾಲ್ಕು ಮೂರು ಮುನ್ನಡೆಯಲ್ಲಿ ಶಂಭೂರು. ದೇವಿಪುರ ಫೋರ್ತ್ ರೈಟ್, ದೀಪಕ್.
4 ಶಂಭೂರು ಲಾಸ್ಟ್ ರೈಡ್ ಪರೀಕ್ಷಿತ್. ಫೋರ್ ಈಚ್ ಸರಿಯಾದರೆ ಗೋಲ್ಡನ್ ರೈಡ್. Six, 4 in favor of Shamburu. Devipura last ride. Sonu. Golden ride. 6. Third point होता है. इधर point होता है. 6 inch golden ride. Pass वाले golden ride. untoda. What's